వాళ్ళ వస్తుంది నేను ఇల్లు బ్రతుకుతారు ఇంకా తిప్పినాగా ఎంత కష్టం ఇంకా ನನಗೆ ಗ್ಯಾಸ್ ಇದ್ದರೆ ಒಳ್ಳೆಯದು ಅನ್ನೋಂಥ ವಿಚಾರವನ್ನು ತಿಳಿಸಿದ್ದಾರೆ. ಆ ಪ್ರಕಾರ ನಿನ್ನೆ ನಾವು ಬಂದಿದ್ವಿ. ಇವತ್ತು ಅವರಿಗೆ ಗ್ಯಾಸ್ ಕನೆಕ್ಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಗ್ಯಾಸ್ ಮಾಡ್ಬೋದು ಈ ರೋಲ ಗ್ಯಾಸ್ ಬಿಡ್ತು ಬಂಗ ವಾರವಲ್ಲಿ ಸ್ಮೆಲ್ ಮಾಡಕ್ಕೆ ಡೆಲಿವರಿ ಅಂತಾರೆ ಅಲ್ಲಿ ಬಂದು ನೋಡ್ಕೊಳ್ಳೋದಕ್ಕೈತೆ ಪ್ರಶ್ನೆ ಬಂದ ಮಾಡ್ರಿ ಗೊತ್ತಿಲ್ಲ ಬಿಡ್ಲಿ ಬಿಡ್ಲಿ ಸರಿ ಆಗತ್ತಾ ಶುಭ ಮಾಡಿ అవే ఇతను గ్యాస్ దాకా నంబర్ కొడిపోయారు ఓకే ఇలాగే రెండు మూజి తింగోలు కూడా గ్యాస్ పోవడానికి ముక్కోనుకోడు ఒక ఇదే ముట్ట కొనంత కొరిపోయారు గ్యాస్ ದುಡ್ಡು ಇದು ಕೊರಡಾಪು ಅವೇ ಜನದಾವ ದುಡ್ಡು ಕೊರಡಿಜ್ಜಿ ಇದು ಪೂರ ಫ್ರೀ ಇದೆ ಅವೇ ಬರೋಡ എനിക്ക് കഷ്ടം പത്ത് ഗ്യാസ് കൊറിയത് അത് നല്ല ഇമ്മലി അത് മുള്ളി കറി ഒന്നിപ്പാട് എനിക്ക് ಪಾಪ ತಗಲಿ ಸಹಾಯ ಮಾಡ್ಬೇಕು ಇಂಕಡೆನ ಉಪಕಾರ ಅಂತೇಳಿ ಬತ್ತೇರಿಲ್ಲ వాళ్ళ వస్తారు నేను ఇల్లు బ్రతుకుతారు ఇంకా తిప్పినాగా ఎంత కష్టం ఇప్పుడు ఇంకా నేను ప్రొసీజర్ తొందర లేదు ಗ್ಯಾಸ್ ಕೂಡ ಕೊರಿಯರು ಇನ್ನು ಕಷ್ಟದ ಏರ್ಲ ಬತ್ತಿಗೆರು 6 ಬತ್ತು ತೂಕು ಇಂಕು ಉಪಕಾರ ಮಾಡ್ತಾರೆ ಹಿಂಗಾಗಿ ಏನಿದೆ ಎತ್ತುಳ್ಳೆ ಅಂಚಿನಂಜು ಎಮ್ ಎಲ್ ಎ ಬೋರ್ಡು ಇಂಕ್ಲೆ ಉರುಟೆ ಅಂತ ಎನ್ನ ಕಷ್ಟದ ಆಯ್ದ ಬೋರ್ಡು ಕೇಂತಿರಿ ನಟ ಗ್ಯಾಸ್ ಕೊರಿಯರು ಅರಿಗೆ ರೂಪಾಯಿ ಮಾಂತ ಕೊಡ್ತಾರೆ ಇಂಕ ಅಂಚಾತದು ಅರೇನು ದೇವರ ಎಡ್ಡ ಮಾಡ್ಪಾಡು ನಾನಾಗಲ ಅರಂಜಿ 10 ಜನಕ್ಕೆ ಬೋರ್ಡ್ ಆಯ್ನಾರು ಬಡವರು ತುಂಬ ಜನ ಇದ್ದಾರೆ. ನಾನು ಈ ಕಡೆ ಇಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ಬರುವಾಗ ಈ ಬಡ ಮಹಿಳೆ ಒಂದು ಅರ್ಧ ಬಾಗಿಲು ತೆಗೆದುಕೊಂಡು ಸೈಡಿಂದ ನನ್ನನ್ನು ಇಣಿಕಿ ನೋಡ್ತಾ ಇದ್ದರು. ಆಗ ನಾನು ಅವರನ್ನು ನೋಡಲಿಕ್ಕೆ ಬಂದು ಏನಮ್ಮ ಹೇಗಿದ್ದೀರಿ ಅಂತ ಕೇಳಲಿಕ್ಕೆ ಬಂದಾಗ ಈ ಚಿಕ್ಕ ಮನೆಯಲ್ಲಿ ಅದರಲ್ಲೇ ಒಂದೆರಡು ಹೊಲೋ ಬ್ಲಾಕ್ಸನ್ನು ಇಟ್ಟು ಅದರಲ್ಲಿ ಅಡುಗೆ ಮಾಡ್ತಾಯಿದ್ದನ್ನು ನೋಡಿದೆ. ಇಲ್ಲಿ ಬೇರೆ ಒಂದಿಷ್ಟು ಕಟ್ಟಿಗೆಯನ್ನು ಕೂಡ ಇಲ್ಲಿ ಒಳಗೆ ತಂದು ಹಾಕಿದರು ಸೌದೆ. ಆಗ ಕೇಳುವಾಗ ಅವರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ ಮನೆ ಒಳಗೇ ಹೊಗೆ ಇರ್ತದೆ, ಚಿಕ್ಕ ಮನೆ ಒಂದೇ ರೂಮ್ ಇರುವಂಥದ್ದು, ಅದರಲ್ಲಿ ಪುನಃ ಮನೆ ಒಳಗೇ ಅಡುಗೆ ಮಾಡೋದು ಹೇಗೆ ಅಂತ ಕೇಳುವಾಗ ನನಗೆ ಗ್ಯಾಸ್ ಇಲ್ಲ ಏನಿಲ್ಲ, ಸರ್ಕಾರದ ಬರುವಂಥ 2,000 ರೂಪಾಯಿ ಮತ್ತು 10 kg ಅಕ್ಕಿ, ಕರೆಂಟ್ ಫ್ರೀ ಸಿಗ್ತದೆ, ಬಸ್ಸಲ್ಲಿ ಹೋಗೋದ್ರಿಂದ ನಾನು ಬರ್ತಾ ಇದ್ದೀನಿ, ನನಗೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ನಾನು ನಿಮಗೆ ಏನು ಬೇಕು ಅಂತ ಕೇಳುವಾಗ ನನಗೆ ಗ್ಯಾಸ್ ಇದ್ದರೆ ಒಳ್ಳೆಯದು ಅನ್ನೋಂಥ ವಿಚಾರವನ್ನು ತಿಳಿಸಿದ್ದಾರೆ. ಆ ಪ್ರಕಾರ ನಿನ್ನೆ ನಾವು ಬಂದಿದ್ವಿ. ಇವತ್ತು ಅವರಿಗೆ ಗ್ಯಾಸ್ ಕನೆಕ್ಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲರಿಗೆ ಬದುಕುವಂಥ ಹಕ್ಕು ಇದೆ. ಕೆಲವರು ಶ್ರೀಮಂತರು ಇರ್ತಾರೆ, ಕೆಲವರು ಕಡು ಬಡವರು ಇರ್ತಾರೆ. ಇಂಥ ಕುಟುಂಬಗಳು ತುಂಬ ಇದ್ದಾವೆ. ಅದು ನಮ್ಮ ಕಣ್ಣಿಗೆ ಕಂಡಾಗ ನಾವೇನಾದರೂ ಸಹಾಯ ಮಾಡ್ಬೋದಾ ಅನ್ನುವ ನಮ್ಮ ಅನಿಸಿಕೆ. ಆ ಪ್ರಕಾರ ಅವರಿಗೆ ಒಂದು ಚಿಕ್ಕ ಸಹಾಯವನ್ನು ಮಾಡಿದಿರೋದು ಬೇರೆ ಒಂದು ದೊಡ್ಡ ಕೆಲಸಗಳಲ್ಲ. ಅವರಿಗೂ ಒಳ್ಳೆಯದಾಗಲಿ. ಮುಂದೆ ಏನಾದರೂ ಅವರಿಗೆ ಸಹಾಯಗಳು ಬೇಕಿದ್ರೆ ನಾವು ಖಂಡಿತ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಇದ್ದಾರೆ. ಅವರು ಕೂಡ ಅವರಿಗೆ ಸಹಾಯ ಮಾಡುವಂಥ ಭರವಸೆಯನ್ನು, ಅವರು ನೋಡಿಕೊಳ್ಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಸಮಾಜದಲ್ಲಿ ಕಷ್ಟದಲ್ಲಿರುವವನಿಗೆ ಇನ್ನೊಬ್ಬ ಸಹಾಯ ಮಾಡಿದರೆ ಬಹುಶಃ ಎಲ್ರಿಗೂ ಒಂದೊಂದು ಸಹಾಯ ಮಾಡುವಂಥ ಇಂಥ ಕುಟುಂಬಗಳಿಗೆ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಿದರೆ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಅನಿಸಿಕೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.